ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ಜಾನ್ವಿತ್. ಜಾನ್ವಿತ್. ಜಾನ್ವಿತ್ ಅಂದರೆ ಏನು ಗೊತ್ತಿಲ್ವಾ? ಮನೇಲಿ ಹೆಸರಿಟ್ರು ಓಕೆ ಇದು ನನ್ನ ಹೆಸರು ಅಂತ ಹೇಳ್ಕೊಂಡು ನಿಮಗೆ ಖುಷಿಯಾ? ಎಂತ ಕರೀತಾರೆ ನೀನು ನನ್ನ ಮನೆಯಲ್ಲಿ? ಜನ್ನು. ಜನ್ನುವಾ? ಮತ್ತು ಸ್ಕೂಲಲ್ಲಿ ಹೇಗೆ ಕರೀತಾರೆ? ಜಾನ್ವಿತ್. ಜಾನ್ವಿತಾ? ಪೆಟ್ ನೇಮ್ ಬೇರೆ ಏನಿಲ್ವಾ? ಇಲ್ಲ, ಖಾಲಿ ಜನ್ನು ಅಂತ ಮಾತ್ರ ಕರೆಯೋದಾ? ಯಾರು ನೀನು ಜಾಸ್ತಿ ಕರೆಯೋದು? ಅಮ್ಮ. ಅಮ್ಮವ? ಯಾರು ಜಾಸ್ತಿ ಕೊಂಗಾಟ ಮಾಡೋದು ಯಾರು? ಅಮ್ಮ. ಅಮ್ಮವೇ? ಅಮ್ಮ ಮತ್ತು ಅಜ್ಜಿ. ಅಜ್ಜಿಯಾ? ಅಜ್ಜಿ ಏನೆಲ್ಲ ಹೆಲ್ಪ್ ಮಾಡಿದ್ದಾರೆ ನಿಮಗೆ? ಇದು ಆಟಲ್ಲಿ ಆಟ ಆಡ್ತಾರ ಅಜ್ಜಿ ನಿನ್ನ ಜೊತೆ? ಅದು ಇದು ಲೂಡೋ. ಲೂಡೋ ಆಟ ಆಡ್ತಾರಾ? ಅಜ್ಜಿ ವಿನ್ ಆಗ್ತಾರೆ, ನೀನು ವಿನ್ ಆಗ್ತೀಯಾ? ಮತ್ತೆ ಅಜ್ಜಿಗೆ ಎಷ್ಟು ಮೋಸ ಮಾಡಿದ್ಯೇನಲ್ಲ ಗೇಮ್ಸಲ್ಲಿ. ತಂಗಿ ಜೊತೆ ಎಲ್ಲ ಏನು ಆಟ ಆಡೋದಿಲ್ಲ? ಆಟ ಆಡ್ತೀವಿ. ತಂಗಿ ಜೊತೆ ಏನು ಆಟ ಆಡ್ತೀಯ? ರನ್ನಿಂಗ್ ರೇಸ್. ರನ್ನಿಂಗ್ ರೇಸಿಯಾ ಮನೆಯಲ್ಲಿ? ಐಸ್ ಆ್ಯಂಡ್ ವಾಟರ್. ಹಾಂ. ಕಬಡ್ಡಿ. ಕಬಡ್ಡಿ ಯಾರಿಬ್ಬರೇ? ಅಲ್ಲ, ಮನೆ ಪಕ್ಕದವರು ಇರ್ತಾರೆ. ಮನೆ ಪಕ್ಕದವರಿದ್ದಾರೆ. ಎಷ್ಟು ಜನ ಇದ್ದಾರೆ ಮನೆ ಪಕ್ಕದಲ್ಲಿ ಫ್ರೆಂಡ್ಸ್? 5-6. ಎಷ್ಟು? 5-6. 5-6. ಯಾರೆಲ್ಲ ಅವರು? ನಿಮ್ಮ ಏಜಾ ಅಲ್ಲ ಚಿಕ್ಕವರ ದೊಡ್ಡವರ? ನನಗಿಂತ ಚಿಕ್ಕವರ್ಸಿದ್ದಾರೆ, ದೊಡ್ಡವರ್ಸಿದ್ದಾರೆ. ಹೌದಾ? ಎಷ್ಟೊತ್ತು ಆಟ ಆಡ್ತೀರಾ? ತುಂಬ ಹೊತ್ತು, 1 ಗಂಟೆ. ಸಂಜೆಯಾ? ಸಂಜೆ 5 ಗಂಟೆಯಿಂದ. 5 ಗಂಟೆಯಿಂದ 6 ಗಂಟೆ. 6 ಗಂಟೆ. ಅದಕ್ಕಿಂತ ಜಾಸ್ತಿ ಹೊತ್ತು ಆಟ ಆಡಲಿಲ್ವಾ? ಇಲ್ಲ. ಬೈತಾರ ಮನೆಯಲ್ಲಿ? ಹಾಂ. ಯಾರು ಜಾಸ್ತಿ ಬೈಯೋದು ಮನೆಯಲ್ಲಿ? ಇಲ್ಲ. ಬೈತಾರ ಅಂತ ಹೇಳಿದ ಯಾರು? ನೀನೇ ತಾನೆ? ಸ್ವಲ್ಪ ಸ್ವಲ್ಪ ಬೈಯೋದು. ಎಂತೆಲ್ಲ ಬೈತಾರೆ ಜಾಸ್ತಿಯಾಗಿ? ಮನೆಗೆ ಬೇಗ ಬಾ, ಮತ್ತೆ ಇದು ಪರೀಕ್ಷೆಯಲ್ಲಿ ಕಮ್ಮಿ ಮಾರ್ಕ್ ಬಂದರೆ. ಎಷ್ಟು ಕಡಿಮೆ ಬಂದಿದೆ ನಿಮಗೆ ಮಾರ್ಕ್ಸ್? 5, 6, 7. 6, 7? ಅಷ್ಟೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದಾ? ಏನು ಅಷ್ಟು ವೀಕ್ ಇದೆಯಾ? ಅದು ಇದು 6ನೇ ಕ್ಲಾಸಲ್ಲಿ. ಈಗ ಎಷ್ಟನೇ ಕ್ಲಾಸ್? ಈಗ 7th. ಈಗ 7th. 7th ಪರವಾಗಿಲ್ಲ ಮಾರ್ಕ್ಸ್? ಎಷ್ಟುಂಟು? 15ರಲ್ಲಿ 13, 12. ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದೆ. ಯಾರು ಹೆಲ್ಪ್ ಮಾಡ್ತಾರೆ ಓದಲಿಕ್ಕೆಲ್ಲ? ಅಮ್ಮ. ಅಮ್ಮ ಹೆಲ್ಪ್ ಮಾಡ್ತಾರಾ? ಹೋಮ್ವರ್ಕ್ ಎಲ್ಲ ತುಂಬ ಕೊಡ್ತಾರಾ? ಹೌದು. ಯಾವ ಸ್ಕೂಲು? ಸೈನ್ಸ್ ಸಿಟಿಲಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಮನೆ ಹತ್ತಿರವ್ಯಾ? ಬ್ರಹ್ಮಗಿರಿ. ಬ್ರಹ್ಮಗಿರಿ. ನಿಮ್ಮ ಮನೆಯಲ್ಲಿ? ಅಂಬಲ್ಪಾಡಿ. ಅಂಬಲ್ಪಾಡಿಯಿಂದ ಬ್ರಹ್ಮಗಿರಿಗೆ ಎಷ್ಟು ದೂರ ಉಂಟು? ಒಂದು ಅರ್ಧ ಗಂಟೆ. ಅರ್ಧ ಗಂಟೆ. ಇಲ್ಲಿಂದ ಶಾಲೆಗೆ ಹೋಗುವ ಅರ್ಧ ಗಂಟೆ ಆಗ್ತದೆ. ವ್ಯಾನಲ್ಲಿ ಹೋಗೋದು. ಆವಾಗೆಲ್ಲ ಎಲ್ಲರನ್ನು ಕರ್ಕೊಂಡು ಹೋಗುವಾಗ ಆಗ್ತದೆ. ಯಾವತ್ತಾದ್ರೂ ವ್ಯಾನ್ ಮಿಸ್ ಆಗಿದಾ? ಇಲ್ಲ, ಯಾವತ್ತೂ ಮಿಸ್ ಆಗಲಿಲ್ಲ. ಎಷ್ಟು ಗಂಟೆ ಬರ್ತದೆ ವ್ಯಾನ್? 8, 10 ಆಗ್ತದೆ ಕೆಲವು ಸರ್ತಿ. ಅಷ್ಟು ಬೇಗ ಬರ್ತದಾ? ಹಾಂ. ಮತ್ತೆಂತ ಫುಲ್ ರೌಂಡ್ ಹಾಕಿ ಸ್ಕೂಲಿಗೆ ಹೋಗೋದಾ? ಫಸ್ಟಿಗೆ ಹತ್ತದು ಯಾರು ಬಸ್? ನಿಮ್ಮದೇ? ನಾವೇ. ನಿಮ್ಮ ರೂಟಿಂದ ಸ್ಟಾರ್ಟಾ? ಸೊ ಪರವಾಗಿಲ್ಲ, ಸೀಟ್ ಸಿಗ್ತದೆ. ಮತ್ತು ಸಂಜೆ ಬರೋ ಸೀಟ್ ಸಿಗ್ತದಾ? ಹಾಂ, ಇರ್ತದೆ. ಅಷ್ಟು ಜನ ಇಲ್ವಾ ವ್ಯಾನಲ್ಲಿ? ಸೆಕೆಂಡ್ ಟ್ರಿಪ್ ಮತ್ತು ಫಸ್ಟ್ ಟ್ರಿಪ್ ಉಂಟು. 2 ಟ್ರಿಪ್ ಉಂಟಾ? ನಿನ್ನದು ಎಷ್ಟನೇ ಟ್ರಿಪ್? ಫಸ್ಟ್ ಟ್ರಿಪ್. ಫಸ್ಟ್. ಸೆಕೆಂಡ್ ಟ್ರಿಪ್ ಎಷ್ಟು ಗಂಟೆಗೆ? ನಮ್ಮದು ಬಿಟ್ಟಾದ್ಮೇಲೆ. ಲೇಟ್ ಆಗೋದಿಲ್ವಾ? ಇಲ್ಲ, ಬೇಗ ಬರ್ತಾರಲ್ಲ. ಫಸ್ಟ್ ಬೇಗ ಆಗ್ತದೆ. 9 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಆವಾಗ ಸೆಕೆಂಡ್ ಟ್ರಿಪ್ ಮತ್ತು ಫಸ್ಟ್ ಟ್ರಿಪ್ ಬಿಟ್ಟಾಗ್ತದೆ. 9 ಗಂಟೆಗೆ ಸ್ಟಾರ್ಟಾ? ಹಾಂ. ಸರಿ, 9 ಗಂಟೆ ಫಸ್ಟಿಗೆ ಯಾವುದು ಪೀರಿಯಡ್ ಇರ್ತದೆ? ಕನ್ನಡ. ಕನ್ನಡವಾ? ಕನ್ನಡ ಮ್ಯಾಮ್ ಹೇಗಿದ್ದಾರೆ? ಒಳ್ಳೆಯಿದ್ದಾರೆ. ಒಳ್ಳೆಯಿದ್ದಾರಾ? ಪಾಪ ಇದ್ದಾರಾ? ಹಾಂ. ನಿಮಗೆ ಯಾವುದಾದ್ರೂ ಮ್ಯಾಮ್ ಬೈದದ್ದು ಉಂಟಾ? ಹಾಂ. ಯಾರು ಬೈದದ್ದು? ಕನ್ನಡ. ಯಾಕೆ? ಅದು ಬರೀಲಿಲ್ಲ. ಎಂತ ಬರೀಲಿಲ್ಲ? ಅಲ್ಲ, ಅದು ಕ್ವಶನ್ ಕೇಳಿದ್ರು, ನಾನು ಅದಕ್ಕೆ ಆನ್ಸರ್ ಹೇಳಿಲ್ಲ. ಯಾಕೆ ಆನ್ಸರ್ ಹೇಳಿಲ್ಲ? ಗೊತ್ತಿರಲಿಲ್ಲ. ಮತ್ತೆ ಕ್ಲಾಸಲ್ಲಿ ಎಂತ ನಿದ್ರೆ ಮಾಡ್ತಾ ಇರ್ತೀಯ ನೀನು? ಹೌದಾ ಅಂತಲ್ಲ? ಇಲ್ಲ. ಮತ್ತೆ ಯಾಕೆ ಆನ್ಸರ್ ಬರಲಿಲ್ಲ? ಗೊತ್ತಾಗಲಿಲ್ಲ. ಗೊತ್ತಾಗ್ಲಿಲ್ವಾ? ಅಷ್ಟು ಕಷ್ಟ ಆಯ್ತಾ? ಎಂತ ಕ್ವಶನ್ ಕೇಳಿದ್ರು? ಅದು ಕನ್ನಡದು. ಕನ್ನಡವೆಂತ ನಂಗೆ ಗೊತ್ತಾಯ್ತು, ಎಂತ ಕ್ವಶನ್ ಕೇಳಿದ್ರು ಅಂತ ಕೇಳಿದ್ರು. ಅಷ್ಟೇ ನೆನಪಿಲ್ವಾ? ಇಲ್ಲ. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಡೇಜಿ ಟೀಚರ್. ಹೌದಾ? ಎಷ್ಟು ಜನ ಇದ್ದಾರೆ ನಿಮಗೆ ಟೀಚರ್ಸ್? 10. 10 ಜನ? 10 ಸಬ್ಜೆಕ್ಟ್ ಉಂಟಾ ನಿಮಗೆ? ಇಲ್ಲ, ಇದು ಬಾಲ್ವಾಡಿಯಿಂದ 7ನೇ ಕ್ಲಾಸ್ ತನಕ. ಅಲ್ಲ, ನಿನ್ನ ಕ್ಲಾಸಿಗೆ ಎಷ್ಟು ಜನ ಟೀಚರ್ಸ್ ಬರ್ತಾರೆ? ನಮ್ಮದು ಕನ್ನಡಕ್ಕೆ ಮತ್ತು ಗಣಿತ, ಸಮಾಜಕ್ಕೆ ಅದೇ ಕನ್ನಡ ಟೀಚರವೇ, ಮತ್ತು ಇದು ಇಂಗ್ಲೀಷ್, ದೈಹಿಕ ಶಿಕ್ಷಣ, ಹಿಂದಿ,
ವಿಜ್ಞಾನ, ಕಂಪ್ಯೂಟರ್. ದೈಹಿಕ ಶಿಕ್ಷಣದಲ್ಲಿ ಏನೆಲ್ಲ ಮಾಡ್ತಾರೆ? ಇದು ಆಟದ್ದು ಮತ್ತು ನೋಟ್ಸ್ ಕೊಡ್ತಾರೆ. ಅವ್ರದ್ದೆಂತ ನೋಟ್ಸ್ ಇರ್ತದೆ? ಅದು ಟೆಕ್ಸ್ಟ್ ಬುಕ್ ಇರ್ತದೆ ನಮ್ಮದು ದೈಹಿಕ ಶಿಕ್ಷಣ ಅಂತ. ಹಾಂ, ಅದರಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ? ಅದು ಗೇಮ್ಸ್, ಅದು ಯೋಗ, ಇದು ಚಿಕಿತ್ಸೆ, ಅದು. ಯೋಗ ಎಲ್ಲ ಮಾಡ್ತಾರಾ? ಹಾಂ. ನೀನು ಸಹ ಯೋಗ ಮಾಡ್ತೀಯಾ? ಹೌದು. ಮನೆಯಲ್ಲಿ ಮಾಡ್ತೀಯಾ? ಮನೆಯಲ್ಲಿ ಮಾಡಲ್ಲ, ಶಾಲೆಯಲ್ಲಿ ಮಾತ್ರ. ಮನೇಲಿ ಯಾಕೆ ಇಂಪ್ಲಿಮೆಂಟ್ ಆಗೋದಿಲ್ಲ? ಮನೇಲಿ ಏನು ಮಾಡೋದು ಮತ್ತೆ? ಮನೆಯಲ್ಲಿ ಓದೋದು, ಬರೆಯೋದು, ಆಟ ಆಡೋದು. ಕೆಲಸ ಆಟ ಆಡ್ತಿ, ಬರ್ದಾಡ್ತಿ. ಅಷ್ಟು ಹೋಮ್ವರ್ಕ್ ಇರ್ತದೆ ನಿಂಗೆ? ಆಟ ಆಡಲಿಕ್ಕೆ ಟೈಮ್ ಇಲ್ಲದಷ್ಟು? ಅಷ್ಟು ಎಂತ ಹೋಮ್ವರ್ಕ್ ಉಂಟು ಮಾರೆ? ಅದು ಗಣಿತ, ಅದು ಲೆಕ್ಕ ಮಾಡಲಿಕ್ಕೆ ಇರ್ತದೆ. ತುಂಬ ಕೊಟ್ಟಿರ್ತಾರೆ ಹೋಮ್ವರ್ಕ್. ನಿಮಗೆ ಮ್ಯಾಥ್ಸ್ ಅರ್ಥ ಆಗ್ತದಾ? ಹಾಂ. ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ಯಾ? 12, 13. ಯಾರು ಕ್ಲಾಸಲ್ಲಿ ಟಾಪರ್? ಕೃತಿಯಾ? ನಿಮ್ಮದು ಕ್ಲಾಸ್ ರೆಪ್ ಯಾರು? ಮಾನಿಟ್ರ್, ಕ್ಲಾಸ್ ನೋಡ್ಕೊಳ್ಳಿಕ್ಕೆ ಒಬ್ರು ಇರ್ತಾರಲ್ಲ, ಯಾರು? ಸಾನ್ವಿ. ನೀನಾಗಲಿಲ್ವಾ ಕ್ಲಾಸ್ ಟೀಚರ್? ನಾನೇ ಎಸ್.ಪಿ. ಕ್ಲಾಸ್ ಟೀಚರ್ ಯಾರಂತ ಹೇಳಿದೆ? ಡೇತಿ ಟೀಚರ್. ಡೇತಿ ಅವರೇ ಮಾಡೋದು? ಹಾಂ. ಅದು ಹೇಗೆ ರೊಟೇಷನ್ ವೈಸ್ ಇರ್ತದಾ? ಅಲ್ಲ, ಇದು ಚೀಟಿಯಲ್ಲಿ ಹೆಸರು ಬರೀಲಿಕ್ಕೆ. ಹಾಂ. ನಿಮಗೆ ಯಾರು ಕ್ಲಾಸ್ ಲೀಡರ್ ಆಗಲಿಕ್ಕೆ ಇಷ್ಟ ಉಂಟಂತ ನಾವೆಲ್ಲ ಬರೆಯೋದು, ಮತ್ತೆ ಡಬ್ಬಿಗೆ ಹಾಕೋದು. ಯಾಕೆ ನಿನ್ನ ಹೆಸರು ಬರೀಲಿಲ್ಲ? ನಮಗೆ ಇಲ್ಲ, ಮಿನಿಸ್ಟರ್ನವ್ರಿಗೆಲ್ಲ ಇಲ್ಲ ಹೆಸರು ಬರೀಲಿಕ್ಕೆ. ಹೌದಾ? ನೀನೆಂತ ಮಿನಿಸ್ಟರಾ? ASP. ಹೌದಾ? ಅದೆಲ್ಲ ಉಂಟಾ ನಿಮ್ಮ ಸ್ಕೂಲಲ್ಲಿ? ಎಂತೆಲ್ಲ ಮಾಡಿದ್ಯಾ ಸ್ಕೂಲಲ್ಲಿ ಅಂತ ಗನಂದಾರಿ ಕೆಲಸ? ಕ್ಲಾಸ್ ನೋಡೋದು, ಅದು ಅಷ್ಟೇಯಾ? ಎಂತ ಮಾಡಿದೆ ಕ್ಲಾಸಿಗೆ ಹೋಗಿ? ಕೆಲವರು ಮಾತಾಡ್ತಿರ್ತಾರೆ, ಅವರನ್ನು ಸೈಲೆಂಟ್ ಮಾಡಿ. ನಿನ್ನ ಮಾತು ಕೇಳ್ತಾರಾ? ಹಾಂ. ಕೇಳಿಲ್ಲ ಅಂದ್ರೆ ಎಂತ ಮಾಡ್ತೀಯಾ? ಟೀಚರಿಗೆ ಹೋಗಿ ಹೇಳ್ತೀವಿ. ಟೀಚರಿಗೆ ಕಂಪ್ಲೇಂಟ್ ಮಾಡ್ತೀಯಾ? ಸರಿ, ನಿನ್ನ ಬಗ್ಗೆ ಇಲ್ಲಿ ತನಕ ಮನೆ ಕಂಪ್ಲೇಂಟ್ ಬಂದಿದಾ? ಇಲ್ಲ. ಅಂತ ಪೋಖ್ರಿ ಏನು ಮಾಡೋದಿಲ್ಲ, ಸ್ವಲ್ಪ ಓದ್ಬೇಕಂತ ಅಷ್ಟೇ. ಅಮ್ಮ ಏನು ಹೇಳಿದ್ರು ಆಗ? ಎಂತ ಅಮ್ಮ ಎಂತ ಹೇಳಿಲ್ವಾ? ಇರಲಿ, ಅವನು ಓದ್ತಾನೆ ಅಂತ ಸುಮ್ಮನಾಗಿ ಬಿಟ್ರ? ಹೇಳಿದ್ರು ಇನ್ನೂ ಜಾಸ್ತಿ ಓದ್ಬೇಕಂತ. ಅಷ್ಟೇ. ಮನೇಲಿ ಯಾರು ನಿಮಗೆ ಜಾಸ್ತಿ ಬೈಯೋದು? ಜಾಸ್ತಿ ಯಾರು ಬೈಯೋದಿಲ್ವಾ? ಎಲ್ಲರೂ ಆಸೆ ಮಾತ್ರ ಮಾಡೋದಾ? ನೀನು ಯಾರಿಗೆ ಬೈತೀಯ ಮನೇಲಿ ಜಾಸ್ತಿ? ತಂಗಿಗೆ. ಯಾಕೆ ತಂಗಿಗೆ ಬೈಯೋದು? ಹೀಗೇನೆ. ಮತ್ತೆ ಯಾರು ಸಿಗೋದಿಲ್ಲ ಅಂತೇಳಿ ತಂಗಿಗೆ ಬೈತಾ ಇರೋದಾ? ಮತ್ತೆ ಎಲ್ಲಿಗೆಲ್ಲ ಹೋಗಿದ್ದೀರಾ ರಜೆಯಲ್ಲಿ? ಇದು ಟ್ರಿಪ್ಪಿಗೆ ಹೋಗಿದ್ವಿ ನಾವು ಫ್ಯಾಮಿಲಿ. ಸಿಗಂದೂರು, ಮುರುಡೇಶ್ವರ, ಮಾರುಕಟ್ಟೆ, ಕೊಲ್ಲೂರು. ಕೊಲ್ಲೂರಲ್ಲಿ ಯಾವ ದೇವರು ಇರೋದು? ಏನಿಲ್ಲ, ಅಮ್ಮ ಹೋಗುವ ಹೇಳಿದ್ರು ನೀನು ಓದಿ. ಕೃಷ್ಣ ಮಠಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ. ಕೃಷ್ಣ ಮಠದಲ್ಲಿ ಯಾವ ದೇವರು ಇರೋದು? ಕೃಷ್ಣವಾ? ನೋಡಿದ್ಯಾ? ಹಾಂ. ಸರಿ, ಕೃಷ್ಣ ಹೇಗಿರ್ತಾನೆ ನೋಡ್ಲಿಕ್ಕೆ? ನೀಲಿ ಕಲರ್. ನೀಲಿ ಕಲರ್ ಇರ್ತಾರ? ಯಾಕೆ ನೀಲಿ ಕಲರ್? ಗೊತ್ತಿಲ್ವಾ? ನೀನು ಯಾವ ಕಲರ್ ಇದೆಯಾ? ನಾನು ಸ್ಕಿನ್. ಯಾವುದು? ಸ್ಕಿನ್ ಕಲರ್. ಸ್ಕಿನ್ ಕಲರ್? ಅದು ಸ್ಕಿನ್ ಯಾವ ಕಲರ್? ವೈಟಾ? ವೈಟ್, ಅದು ಮಿಕ್ಸ್ ಇರ್ತದೆ. ವೈಟ್ ಮಿಕ್ಸ್ ಇರ್ತದಾ? ಮತ್ತೆ ಯಾಕೆ ಕೃಷ್ಣ ನೀಲಿ ಇದ್ದಾನಂತ ಹೇಳಿದಿ? ಅದು ನೀಲಿ ಕೃಷ್ಣ. ಅವ್ರು ಮೋಸ್ಟ್ಲಿ ನೀಲಿ ತಿಂದಿದ್ದಾರೆ ಏನಲ್ಲ, ಇಲ್ಲ ಅದಕ್ಕೆ ನೀಲಿ ಕಲರ್ ಇದ್ದಾರೆ. ಸರಿ, ಮನೇಲಿ ಏನು ಮಾಡ್ತೀಯಾ ಅಮ್ಮನಿಗೆಲ್ಲ ಹೆಲ್ಪ್? ಕಸ ಗುಡಿಸ್ತೀವಿ, ಪಾತ್ರೆ ತೊಳಿತೀವಿ. ಕಸ ಗುಡಿಸ್ತೀಯಾ ಡೈಲಿ? ಡೈಲಿ ಇಲ್ಲ, ರಜೆ ಇದ್ದಾಗ. ರಜೆ ಇರೋದು ಯಾವಾಗ? ನಿಮಗೆ ಸಂಡೇ ಒಂದು ರಜೆ ಇರ್ಬೋದು. ಕ್ರಿಸ್ಮಸ್ಗೆ. ಕ್ರಿಸ್ಮಸ್ ಹಾಲಿಡೇ ಉಂಟು ಈಗ ನಿಮಗೆ? ಹಾಗಿದ್ರೆ ಡೈಲಿ ಅಮ್ಮನಿಗೆ ಈಗ ಪುರ್ಸೊತ್ತ ಅಂತಲ್ಲ ಮನೆಯಲ್ಲಿ? ಎಲ್ಲ ಕೆಲಸ ನೀವು ಮಾಡ್ತೀಯಲ್ಲ, ಗುಡಿಸುವುದೆಲ್ಲ? ಕೆಲಸ ಮಾಡ್ತೀವಿ. ಮತ್ತೆ ಬೇರೆ ಎಂತ ಮಾಡ್ತಿ? ಬರೀತಿ. ಅದು ಬಿಟ್ಟರೆ ಬರೆಯೋದು. ಹೋಮ್ವರ್ಕ್ ಉಂಟಾ? ಎಂತೆಲ್ಲ ಕೊಟ್ಟಿದ್ದಾರೆ ರಜೆಯಲ್ಲಿ ಹೋಮ್ವರ್ಕ್? ನೋಟ್ಸು, ಕಾಪಿ, ಪ್ರಾಜೆಕ್ಟ್. ಎಂತ ಪ್ರಾಜೆಕ್ಟ್? ಅದು ಪಾಠದ ಒಂದಿತ್ತು, ಅದು ಮಾಡ್ಲಿಕ್ಕೆ ಹೇಳಿದ್ದಾರೆ. ನಿಮಗೆ ಸೈನ್ಸ್ ಮಾಡೆಲ್ ಎಲ್ಲ ಮಾಡ್ಲಿಕ್ಕೆ ಇರ್ತದಾ? ಇರ್ತದೆ. ಕಾಂಪಿಟೇಷನ್ ಇತ್ತು. ಹೋಗಿದ್ಯಾ? ಇಲ್ಲ. ಯಾಕೆ? ಇನ್ನು ಇಂಟ್ರೆಸ್ಟ್ ಇಲ್ವಾ? ಇನ್ನು ಆಗ್ಬೇಕು. ನೀನು ಮನೇಲಿ ಏನೆಲ್ಲ ಮಾಡಿದ್ಯಾ? ಮನೆಯಲ್ಲಿ ಕ್ರಾಫ್ಟ್, ಡ್ರಾಯಿಂಗ್. ಸೈನ್ಸ್ ಮಾಡೆಲ್ ಏನು ಟ್ರೈ ಮಾಡಲಿಲ್ವಾ? ಮಾಡಿದ್ದೀನಿ ಕೆಲವು. ಯಾವ್ದು ಮಾಡಿದ್ದಿ? ಅದು ಒಂದು ಲೋಟದಲ್ಲಿ ನೀರು ಹಾಕೋದು, ಅದೇ ಒಂದು ಲೋಟ ಖಾಲಿ ನೀರು, ಒಂದು ಲೋಟದಲ್ಲಿ ಸ್ವಲ್ಪ ಉಪ್ಪು ಹಾಕೋದು, ಅದನ್ನು ಮತ್ತೆ ಲಿಂಬು ಹಾಕೋದು. ಉಪ್ಪಿದ್ದ ನೀರಲ್ಲಿ ಲಿಂಬು ಮೇಲೆ ಇರ್ತದೆ, ಇಲ್ಲದ ಲೋಟದಲ್ಲಿ ಕೆಳಗಿರ್ತದೆ. ಅದು ಯಾಕೆ ಹಾಗೆ? ಗೊತ್ತಿಲ್ಲ, ಅದಕ್ಕೆ ರೀಸನ್ ಎಂತ ಗೊತ್ತಿಲ್ವಾ? ಸರಿ, ಸ್ಕೂಲಲ್ಲಿ ಹೇಳಿಕೊಡ್ಲಿಲ್ವ ಅದೆಲ್ಲ? ಅದು ಮಾಡಲಿಕ್ಕಿತ್ತು, ಆಗ ಮಾಡಿದ್ದು. ಬೇರೆ ಏನೆಲ್ಲ ಕಾಂಪಿಟೇಷನ್ ಇರ್ತದೆ ಸ್ಕೂಲಲ್ಲಿ? ಡ್ರಾಯಿಂಗ್,
ಪ್ರತಿಭಾ ಕಾರಂಜಿ ಹೋಗಿದ್ಯಾ? ಒಂದ್ಸರಿ ಹೋಗಿದ್ವಿ, ಎಂಥದ್ರಲ್ಲಿ 3ನೇ ಕ್ಲಾಸ್. ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಡ್ರಾಯಿಂಗ್. ಡ್ರಾಯಿಂಗ್. ಏನು ಡ್ರಾಯಿಂಗ್ ಮಾಡಿದ್ದಿ? ನಮ್ಮ ಪರಿಸರ. ಪರಿಸರವ? ಎಂತೆಲ್ಲ ಮಾಡಿದ್ದಿ? ನಿನ್ನದು ತಲೆಯಲ್ಲಿ ಏನೆಲ್ಲ ಬಂದಿತ್ತು ಪರಿಸರ ಅನ್ನುವ ಬಗ್ಗೆ? ಅದು ಫಸ್ಟೇ ಟಾಪಿಕ್ ಕೊಟ್ಟಿರ್ತಾರೆ. ಹೌದು, ನೀನು ಏನೆಲ್ಲ ಯೋಚನೆ ಮಾಡಿದ್ದಿ ಪರಿಸರ ಅಂತ ಹೇಳಿದ್ರೆ? ಮರ, ಮನೆ, ಮತ್ತೆ ಮನುಷ್ಯ, ಮತ್ತೆ ಹಕ್ಕಿ, ನದಿ. ಪ್ರೈಸ್ ಬಂದಿತ್ತಾ? ಇಲ್ಲ. ಇಲ್ವಾ? ಪರವಾಗಿಲ್ಲ, ನೆಕ್ಸ್ಟ್ ಹೋದಾಗ ಪ್ರೈಸ್ ತಗೊಂಬ. 7th ಹೋಗ್ಲಿಕ್ಕಿಲ್ವಾ? ಹೋಗ್ಲಿಕ್ಕಿತ್ತು, ನಾನು ಹೋಗ್ಲಿಲ್ಲ. ಅವತ್ತು ನಮ್ಗೆ ಕಬಡ್ಡಿ ಮ್ಯಾಚ್ ಇತ್ತು. ನೀ ಕಬಡ್ಡಿಯಲ್ಲೆಲ್ಲ ಇದೆಯಾ? ಎಲ್ಲಿಗೆಲ್ಲ ಹೋಗಿದ್ಯಾ ಮ್ಯಾಚ್ ಆಡ್ಲಿಕ್ಕೆ? ವಲಯದಲ್ಲಿ ಫಸ್ಟ್, ತಾಲೂಕಲ್ಲಿ ಸೆಕೆಂಡ್. ಹೌದಾ? ಮತ್ತೆ ಯಾರು ನಿಂಗೆ ಸ್ಫೂರ್ತಿ, ಯಾರು ಕಬಡ್ಡಿ ಆಡ್ಲಿಕ್ಕೆ? ಸರ್. ಸರಿ. ಮನೇಲಿ ಯಾರ್ದು ಸಪೋರ್ಟ್ ಇಲ್ವಾ? ಅಮ್ಮ ಸಪೋರ್ಟ್ ಮಾಡ್ತಾರೆ. ಅಮ್ಮ ಬರ್ತಾರಾ ನಿನ್ನ ಜೊತೆ ಕಾಂಪಿಟೇಷನ್ಗೆ ಹೋದಾಗ? ಇಲ್ಲ, ಸಾರಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆಲ್ಲ ಹೋಗಿದ್ದೆ ಹೇಳಿ? ಇದು ಮಲ್ಪೆಗೆ ಕಾಂಪಿಟೇಷನ್. ಮಲ್ಪೆಗೆ. ಮತ್ತೆ ಅದು ಮಣಿಪಾಲ್. ಅಲ್ಲಿ ಹೋಗಿದ್ರಾ? ನಿಂಗೆ ಅಲ್ಲಿ ಯಾವ್ದು ಇಷ್ಟ ಆಯ್ತು? ಮಣಿಪಾಲದಲ್ಲಿ. ನಿನ್ನದು ಅಪೋಸಿಟ್ ಟೀಮ್ ಹೇಗಿತ್ತು? ಸ್ಟ್ರಾಂಗ್ ಇತ್ತದು, ತಾಲೂಕದಲ್ಲಿ. ಹೌದಾ? ನೀ ಹೆದರ್ಕೊಂಡಿದ್ಯಾ? ನೀನೆಂತ ರೈಡರಾ ಕ್ಯಾಚರಾ? ರೈಡರ್ ಅಜಯ್. ಮತ್ತೆ ತಾವೆಂತ? ಎಕ್ಸ್ಟ್ರಾ ಪ್ಲೇಯರ್. ಎಕ್ಸ್ಟ್ರಾ ಪ್ಲೇಯರ್ ಆಗಿ ಹೋಗುದಾ ನೀನು? ಇಲ್ಲಿ ತನಕ ಆಟ ಆಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಎಂತ ಮಾಡಿದೆ ನೀನು? ರೈಡರ್ ಆಗಿ ಹೋಗಿದ್ಯಾ ಹೇಗೆ? ಇಲ್ಲಿ ಕಾರ್ನರಲ್ಲಿ ಮಾತ್ರವಾ? ನಿಂದು ಯಾರು ಫೇವ್ರೆಟ್ ಕಬಡ್ಡಿ ಪ್ಲೇಯರ್? ಭರತ್. ನೋಡಿದ್ಯಾ ಈ ಸಲ ಮ್ಯಾಚ್? ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಆಯ್ತು. ಓಕೆ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿನ್ನ ಹಾಬೀಸ್ ಎಲ್ಲ ಏನು? ಡ್ರಾಯಿಂಗ್, ಓದೋದು. ಎಂತೆಲ್ಲ ಓದ್ತೀಯಾ? ಪರೀಕ್ಷೆ ಇದ್ದಾಗ ಮಾತ್ರ ಓದೋದಲ್ಲ, ಅದು ನಾವು ಸಹ ಓದ್ತಿದ್ವಿ. ಬೇರೆ ಬುಕ್ಸ್ ಎಲ್ಲ ಏನು ಓದೋದಲ್ವಾ? ಸ್ಟೋರಿ ಬುಕ್, ಕತೆ ಪುಸ್ತಕ. ಒಂದು ಕತೆ ಹೇಳ್ತೀಯ ಈಗ? ಕತೆ ಹೇಳಿಕೆಲ್ಲ ಬರೋದಿಲ್ವಾ? ಖಾಲಿ ಓದೋದು ಮಾತ್ರ. ಟಿವಿ ನೋಡೋದಿಲ್ವಾ? ನೋಡ್ತೀವಿ. ಟಿವಿಯಲ್ಲಿ ಏನು ನೋಡ್ತೀಯಾ? ಸ್ಪೋರ್ಟ್ಸ್ ಚಾನಲ್, ಮತ್ತೆ ಕಾರ್ಟೂನು, ಪಿಕ್ಚರ್. ಯಾವ ಪಿಕ್ಚರ್ ನೋಡಿದಿ? ಚಾಲಿಲ ಪೋಲಿಲೆಲ್ಲ ತುಳು ಮೂವಿಯಾ? ಟಾಕೀಸಿಗೆಲ್ಲ ಹೋಗ್ಲಿಲ್ವಾ? ಹೋಗಿದ್ದೇನೆ. ಯಾವ ಟಾಕೀಸಿಗೆ ಹೋಗಿದ್ದಿ? ಅಲಂಕಾರ. ಯಾವುದು ಮೂವಿಗೆ? ಕಾಂತಾರ ನೋಡಿದ್ಯಾ? ಇಷ್ಟ ಆಯ್ತಾ ಮೂವಿ? ಮೂವಿ ಇಷ್ಟ ಆಗಿದಾ? ಭಯ ಆಗ್ಲಿಲ್ಲ ನಿಂಗೆ ಅದು ಮೂವಿ ನೋಡ್ಬೇಕಿದ್ರೆ? ಅದು ಭಯ ಆಗಿತ್ತು. ಯಾರೆಲ್ಲ ಹೋಗಿದ್ದು? ನಾನು, ಅಮ್ಮ, ತಂಗಿ, ಅಜ್ಜಿ. ಅಜ್ಜಿ ಕೂಡ ಬಂದಿದ್ರಾ? ಮತ್ತೆ ಮನೆ ಪಕ್ಕದವರು ಎಲ್ಲ ಒಟ್ಟಿಗೆ ಹೋದದಾ? ಯಾವುದು ನೈಟ್ ಶೋಗೆ ಹೋಗಿದ್ರಾ ಡೇಗ? ನೈಟ್ ಶೋಗೆಯಾ? ಡೇ ಅಲ್ಲಿ ಶಾಲೆ ಇರ್ತದೆ, ಅದಕ್ಕೆ. ಸಾಟರ್ಡೆ ಹೋಗ್ಬೋದಿತ್ತಲ್ಲ? ರಶ್ ಇರ್ತದೆ. ಸರಿ, ಸ್ಯಾಟರ್ಡೇಸ್ ಏನು ಮಾಡ್ತೀಯಾ? ಆಫ್ಟರ್ನೂನ್ ಫ್ರೀ ಅಲ್ಲ? ಡೇ ಆಟ ಆಡ್ಲಿಕ್ಕೆ ಹೋಗ್ತೀವಿ. ಮತ್ತೆ ಕರಾಟೆ ಹೋಗ್ಲಿಕ್ಕೆ ಉಂಟು. ಕರಾಟೆ ಕ್ಲಾಸಿಗೆ ಹೋಗ್ತೀಯಾ? ಯಾರು ನಿನ್ನದು ಗುರುಗಳು? ಸುಧೀರ್ ಸರ್ ಮತ್ತೆ ದಯಾನಂದ್ ಸರ್. ಎಲ್ಲಿ ಕರಾಟೆ ಕ್ಲಾಸ್? ಕಲ್ಮಾಡಿ. ಹೇಗೆ ಹೋಗ್ತಿ? ಸೈಕಲಲ್ಲಿ ಹೋಗುದಾ? ಎಷ್ಟು ಗಂಟೆ ತನಕ ಇರ್ತದೆ ಕ್ಲಾಸ್? 3 ಗಂಟೆಯಿಂದ 5 ಗಂಟೆ ತನಕ. ಶುಕ್ರವಾರ 5:30ಇಂದ 6:30 ತನಕ. ಈಗ ನಿಂಗೆ ಎಕ್ಸಾಮ್ ಎಲ್ಲ ಇದ್ರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ? ಆಮೇಲೆ ಕರಾಟೆಗೆ ಹೋಗ್ತೀವಿ, ಮತ್ತೆ ಬಂದು ಓದೋದು ಮಾಡ್ತೀವಿ. ಅಲ್ಲ, ಈಗ ನಿಂಗೆ ಕ್ಲಾಸ್ ಇರ್ತದಲ್ವಾ, ರೆಗ್ಯುಲರ್ ಕ್ಲಾಸ್. ರೆಗ್ಯುಲರ್ ಕ್ಲಾಸ್ಗೂ ಮತ್ತೆ ಕರಾಟೆ ಕ್ಲಾಸ್ಗೂ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀಯ ಅಂತ? ಫಸ್ಟ್ ಶಾಲೆಯಿಂದ ಬರ್ತೀವಿ, ಮತ್ತೆ ಬರಿತೀವಿ ಎಲ್ಲ ಸಹ. ಮತ್ತೆ ಕರಾಟೆಗೆ ಹೋಗ್ತೀವಿ. ಕರಾಟೆಗೆ ಬಂದ್ಮೇಲೆ ಎಂತ ಇಲ್ಲ, ಹೋಮ್ವರ್ಕ್. ಬೇಗ ಆದ್ರೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಬಿಡ್ತಾರಾ? ಕೆಲವು ಸಾರಿ PT ಪೀರಿಯಡ್ಗೆ ಸಹ ಬರುದಿಲ್ಲ, ಆವಾಗ ಮಾಡ್ತೀವಿ. ಮತ್ತೆ ಕಂಪ್ಯೂಟರ್ ಕ್ಲಾಸ್ ಉಂಟು ನಿಮಗೆ? ಎಂತೆಲ್ಲ ಮಾಡ್ತಾರೆ ಕಂಪ್ಯೂಟರ್ ಕ್ಲಾಸಲ್ಲಿ? ಗೇಮ್ ಆಡಿ, ಡ್ರಾಯಿಂಗ್ ಕ್ಲಾಸಿಗೆ ಹೋಗೋದಾ? ಡ್ರಾಯಿಂಗ್, ಫೋಟೋ ನೋಡೋದು. ಸ್ಕೂಲ್ ಡೇ ಅದು ಫೋಟೋ ಇರ್ತದೆ.
ಅದನ್ನು ನೋಡ್ತೇವೆ. ಎಂತೆಲ್ಲ ಗೇಮ್ಸ್ ಆಡಿದೆ ಕಂಪ್ಯೂಟ್ರಲ್ಲಿ? ಕಾರ್ ಗೇಮ್, ಬೈಕ್ ಗೇಮ್. ಎಷ್ಟು ಗಂಟೆ ಕ್ಲಾಸ್? ಒಂದು 2:30. 2:30 ಗಂಟೆ ಕ್ಲಾಸ್ ಇರ್ತದೆ ಅದು? ಅಲ್ಲ, ಅರ್ಧ ಗಂಟೆ ಇರುತ್ತೆ. 2:30ಗೆ ಸ್ಟಾರ್ಟ್, 3 ಗಂಟೆ ತನಕ ಇರ್ತದೆ. ನಿಮಗೆ ಎಲ್ಲ ಕ್ಲಾಸ್ ಅರ್ಧ ಗಂಟೆ ಮಾತ್ರ? ಮತ್ತೆ ಲಂಚ್ ಬ್ರೇಕ್? ಲಂಚ್ 12. 12ರಿಂದ 1? 12:40ಕ್ಕೆ ಲಂಚ್. 1 ಗಂಟೆ ತನಕ ಇರ್ತದೆ. ಮತ್ತೆ ಕ್ಲಾಸ್ ಸ್ಟಾರ್ಟ್ 1 ಗಂಟೆಯಿಂದವೇ? 1:30 ಅಲ್ಲಿ ತನಕ ಸ್ಟಡಿ ಪೀರಿಯಡ್. ಎಂತ ಸ್ಟಡಿ ಪೀರಿಯಡಲ್ಲಿ ಸ್ಟಡಿಯೇ ಮಾಡ್ತೀರಾ ಅಲ್ಲ ಪೋಖ್ರಿ ಮಾಡ್ತಾ ಇರ್ತೀರಾ? ನನಗೆ ನೋಡಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಬೇರೆ ಕ್ಲಾಸ್ ಎಲ್ಲ. ನಾನು ಹೋಗ್ತೀನಿ. ಎಲ್ಲ ನೋಡಿದ್ರೆ ಹೆದರ್ತಾರಾ? ಹಾಂ, ನನಗೆ ಡೌಟ್, ನೀನು ನೋಡಿದರೆ ಹೆದರೋದು. ಯಾರಾದರೂ ಹೆದರದೇ ಇರುವವರು ಇದ್ದಾರಾ ನಿನ್ನನ್ನು ನೋಡಿ? ನಮ್ಮ ಕ್ಲಾಸ್ ಅವರು. ನಾನಿರೋದೇ ಕ್ಲಾಸ್ ಅಲ್ಲ, ಯಾಕೆ ಹೆದರಬೇಕು ಅಂತ. ಯಾರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡಿದ್ಯಾ? ಅಷ್ಟು ಕಂಪ್ಲೇಂಟ್ ಇಲ್ಲ. ಇಲ್ವಾ? ನಿಮ್ಮ ಕ್ಲಾಸಲ್ಲಿ ಸಹ ನಿನ್ನ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ? ಪಾಪದವನು. ಮತ್ತು ಬರ್ತ್ಡೇ ಎಲ್ಲ ಹೇಗಿರ್ತದೆ ಸೆಲೆಬ್ರೇಷನ್? ಕೇಕ್ ಕಟ್, ಬಲೂನು, ಮನೆ ಪಕ್ಕದವನು ಕರೀತಾರೆ. ಯಾವಾಗ ಬರ್ತ್ಡೇ ನಿಮ್ಮದು? ಆಗಸ್ಟ್ 27. 27. ಸ್ಕೂಲಿಗೆಲ್ಲ ಚಾಕ್ಲೇಟ್ ಎಲ್ಲ ಕೊಡ್ತಾರೆ? ಸ್ಕೂಲಿಗೆ ಕೊಡ್ಲಿಕ್ಕೆಲ್ಲ. ಮತ್ತು ಕ್ಲಾಸ್ ಹಾರ್ಲಿಕ್ಸ್ ಕೊಡ್ಲಿಕ್ಕೆ ಇರ್ತದೆ. ಅಂದರೆ ಹಾರ್ಲಿಕ್ಸ್ ಕೊಡ್ಲಿಕ್ಕೆ ಇರ್ತದೆ. ಎಂತ ಸಾಗಲ್ಲ ಕೊಡದಿದ್ರೆ ಸಹ. ಆಗೋದಿಲ್ಲ? ಅದೇನು ರೂಲ್ಸ್ ಇಲ್ಲ ಇದು ಕೊಡಲೇಬೇಕು ಅಂತ ಹೇಳ್ಕೊಂಡು? ಪಾಯಸ ಎಲ್ಲ ಮಾಡಿಸೋದು ಆ ಥರ ಎಲ್ಲ ಏನಿಲ್ವಾ? ಮಾಡಿಸ್ಬೋದು, ನಾವೇ ಕೊಡಬೇಕು ತರಕಾರಿ ಎಲ್ಲ. ಓಕೆ, ನೀವೇ ಕೊಡಬೇಕು. ನೀನೇನು ಕೊಟ್ಟಿದ್ಯಾ? ನಾನು ಇಲ್ಲ, ಕೊಡಲಿಲ್ಲ. ಎಂತ? ಚಾಕ್ಲೇಟ್ ಕೊಟ್ಟಿದ್ದೇನೆ, ನಮ್ಮ ಕ್ಲಾಸಿಗೆ ಮಾತ್ರ. ಮನೇಲಿ ಹೇಗೆ ಮಾಡ್ತಾರೆ? ಕೇಕ್ ಕಟ್, ಅದು ಬಿಟ್ಟು ಮತ್ತೆ ಮನೆ ಪಕ್ಕದವರಿಗೆ ಸ್ವೀಟ್ ಕೊಟ್ಟಿದ್ದು. ಮತ್ತೆ ಚಿಕನ್ ಮಾಡೋದಿಲ್ಲ, ಪಾಯಸ ಮಾಡೋದಿಲ್ಲ? ಚಿಕನ್ ಮತ್ತೆ ರೊಟ್ಟಿ, ನೀರು ದೋಸೆ. ನಿಂದು ಯಾವುದಾದ್ರಲ್ಲಿ ಫೇವ್ರೇಟ್? ನೀರು ದೋಸೆ. ನೀರು ದೋಸೆ ಮತ್ತು ಚಿಕನ್ ಸುಕ್ಕವಾ? ಸರಿ, ಯಾರು ಅಮ್ಮನೇ ಮಾಡ್ದಾ? ಹೌದು. ಮತ್ತು ಅಜ್ಜಿ ಏನು ಮಾಡ್ತಾರೆ? ಅಜ್ಜಿ ಅಡುಗೆ ದನ ಮಾಡೋದಿಲ್ಲ? ಮಾಡ್ತಾರೆ ಕೆಲವು ಸಾರಿ. ಅಮ್ಮ ಎಲ್ಲಿಗಾದ್ರು ಹೋಗಿದ್ರೆ ಆವಾಗ ಮಾಡ್ತಾರೆ. ಅಮ್ಮ ಎಲ್ಲಿ ಹೋಗ್ತಾರೆ? ಯಾರಾದರೂ ಬೇರೆಯವರೊಟ್ಟಿಗೆ ಹೋಗ್ತಾರಾ? ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲಿಗಾದ್ರೂ ಹೋಗಿದ್ಯಾ? ಎಲ್ಲಿ ಹೋಗಲಿಲ್ಲ. ಇಲ್ಲಿ ತನಕ ಮನೇಲಿ ಏನಾದರೂ ಸುಳ್ಳು ಹೇಳಿದ್ಯಾ? ಎಲ್ಲ ಸತ್ಯ ಹೇಳಿದೆ ಮನೇಲಿ, ಒಂದೇ ಒಂದು ಸುಳ್ಳೇ ಹೇಳಿಲ್ಲ. ಏನು ಪೋಖ್ರಿ ಮಾಡಿದಲ್ಲ, ಸುಳ್ಳು ಹೇಳೇ ಇಲ್ಲ. ಇಲ್ಲ. ಸ್ಕೂಲಲ್ಲಿ ಡ್ಯಾನ್ಸಲ್ಲಿ ಏನು ಮಾಡಿಸೋದಿಲ್ವಾ? ಮಾಡಿಸ್ತಾರೆ, ಕ್ಲಾಸಸ್ ಉಂಟು, ಡ್ಯಾನ್ಸ್ ಕ್ಲಾಸ್. ಡ್ಯಾನ್ಸ್ ಕ್ಲಾಸ್ ಉಂಟಾ ಸ್ಕೂಲಲ್ಲಿ? ನೀನಿಲ್ಲ, ಜಾಯ್ನ್ ಆಗಲಿಲ್ಲ? ಜಾಯ್ನ್ ಆಗಿದ್ದೇನೆ. ಎಲ್ಲಿ ಯಾರು ಬರ್ತಾರೆ ಹೇಳಿಕೊಳ್ಳೋಕ್ಕೆ? ಡ್ಯಾನ್ಸ್ ಟೀಚರ್. ಹೊರಗಡೆಯಿಂದ ಬರ್ತಾರಲ್ಲ ಸ್ಕೂಲಲ್ಲಿ ಇರುವವರೇ? ಹೊರಗಡೆಯಿಂದ. ವಾರದಲ್ಲಿ ಎಷ್ಟು ದಿವಸ ಇರ್ತದೆ? 1 ದಿವಸ. ಯಾವ ವಾರ? ಮಂಗಳವಾರ. ಮಂಗಳವಾರ ಮಾತ್ರವಾ? ಅದು ಸಹ ಎಂತ ಅರ್ಧ ಗಂಟೆ ಕ್ಲಾಸಾ? ಅರ್ಧ ಗಂಟೆಯಲ್ಲಿ ಏನು ಹೇಳಿಕೊಡ್ತಾರೆ ಅವರು? ಡ್ಯಾನ್ಸ್ ಸ್ಟೆಪ್. ಯಾವುದು ಅಂದರೆ ಕ್ಲಾಸಿಕಲ್ಲ ಅಲ್ಲ ಫ್ರೀ ಸ್ಟೈಲ? ಕ್ಲಾಸಿಕಲ್ಲ. ನಿನಗೆ ಭರತನಾಟ್ಯ ಎಲ್ಲ ಬರ್ತದಾ? ಇಲ್ಲ. ಪ್ರೇಯರ್ ಎಲ್ಲ ಎಂತ ಇಲ್ವಾ ಸ್ಕೂಲಲ್ಲಿ? ಇರ್ತದೆ. ಎಂತ ಪ್ರೇಯರ್? ಸಾಂಗ್ ಹೇಳ್ತಾರೆ, ಒಂದೇ ಮಾತರಂ, ಜನಗಣಮನ. ಒಂದೇ ಮಾತರಂ, ಜನಗಣಮನ ಎಲ್ಲ ಹೇಳ್ತಾರಾ? ಇದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿರ್ತದೆ? ಡ್ಯಾನ್ಸ್ ಇರ್ತದೆ ಅಷ್ಟೇಯಾ? ಡ್ಯಾನ್ಸ್, ಫ್ಲಾಗ್ ಔಟ್ ಇರ್ತದೆ. ಬೇರೆ ಸ್ಕೂಲ್ ಡೇ ಆಗಿದಾ? ಸ್ಕೂಲ್ ಡೇ ಆಗಿದೆ. ಎಂತ ಮಾಡಿದ್ವಿ ಸ್ಕೂಲ್ ಡೇಗೆ? ಡ್ಯಾನ್ಸಾ? ಡ್ರಾಮಾ ಎಲ್ಲ ಎಂತ ಇಲ್ಲ ನಿಮಗೆ? ಇರ್ತದೆ, ಬೇರೆಯವ್ರಿಗೆ ಇತ್ತು, ಒಬ್ಬರೊಬ್ಬರವರಿಗೆ ಒಂದೊಂದು ಡ್ಯಾನ್ಸ್ ಎಲ್ಲ ಇತ್ತು. ಸ್ಕೂಲಲ್ಲಿ ಟ್ರಿಪ್ಪಿಗೆಲ್ಲ ಕರ್ಕೊಂಡು ಹೋಗೋದಿಲ್ವಾ? ಇಲ್ಲ. ಪಿಕ್ಚರ್ ಇತ್ತು. ಯಾವ ಪಿಕ್ಚರ್? ಸೀತಮ್ಮನ ಮಗ. ಎಲ್ಲಿ ನೋಡ್ಲಿಕ್ಕೆ ಹೋಗಿದ್ರಿ? ಕ್ಲಾಸಲ್ಲಿ, ಹಾಲು. ಓಕೆ, ಕ್ಲಾಸಲ್ಲಿ. ಎಂತವಾ ಸೀತಮ್ಮನ ಮಗ? ಅದರ ಸ್ಟೋರಿ ಎಂತ? ಅದು ಅಮ್ಮ ಮಗನದ. ಎಂತ ಅಮ್ಮ ಮಗನದ ಸ್ಟೋರಿ? ಈಗ ನಿಂದು ಮತ್ತೆ ಅಮ್ಮನ ಸ್ಟೋರಿ ಉಂಟಲ್ಲ, ಅದೇಯಾ? ಎಂತ ಇತ್ತು ಅದರಲ್ಲಿ ಸ್ಟೋರಿ? ಪಿಕ್ಚರ್ ಒಂದು ಹಾಕಿದ್ರು, ನೀನು ನೋಡಿದ್ದು ಬಂದಿ ಅಷ್ಟೇ. ಮನೇಲಿ ಎಂತ ಪೇಮೆಂಟ್ ಇತ್ತಾ ಅಲ್ಲ ಫ್ರೀಯಾ? ಪೇಮೆಂಟ್ ಇತ್ತು. ಎಷ್ಟು ರೂಪಾಯಿ ತಗೊಂಡಿದ್ರು? 25. 25? ಅಮ್ಮ ಎಂತ ಹೇಳಿಲ್ವಾ ಬೇಡ ಮೂವಿ ಅಂತ ಹೇಳಿಲ್ಲ? ಇಲ್ಲ. ಕಂಪಲ್ಸರಿ ಇತ್ತಾ? ಇಲ್ಲ. ಎಲ್ಲರಿಗೆ ಸಿಕ್ತು. ಅದೇ, ಎಲ್ರಿಗೂ ಕಂಪಲ್ಸರಿ ಬರಲೇಬೇಕು ಅಂತ ರೂಲ್ಸ್ ಇಲ್ಲ? ಅದೆಲ್ಲ ಇಲ್ಲ. ಅದು ಸಹ ನಿಂಗೆ ಒಂದು ಸುಮ್ಮನೆ ಮೂವಿ ನೋಡ್ಲಿಕ್ಕೆ ಉಂಟಾ ಅಂತ ಹೋದಿ ಅಷ್ಟೇ ಅಲ್ವಾ? ಹೌದು. ಸರಿ, ಮನೇಲಿ ಯಾರಿಗೆ ತುಂಬ ತಾಂಟೆ ಮಾಡ್ತೀಯಾ? ತಂಗಿಗೆ. ತಂಗಿ ಏನು ಮಾಡ್ತಾಳೆ ನೀನು ತಾಂಟೆ ಮಾಡಿದಾಗ? ಬೈತಾಳೆ.
ಹೌದಾ, ಬೈತಾಳ? ಹಾಂ, ನೀನು ದೊಡ್ಡವನಲ್ಲ, ನನಗೆ ಬೈತಾಳೆ. ನೀನಾಗ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ನಾ ಸಹ ಬೈತಿ. ಅವಳು ಬೈತಾಳೆ, ನೀನು ಸಹ ಬೈತಿ. ಹಾ. ಜಗಳವಾ ಮನೆಯಲ್ಲಿ? ಹೌದು. ಮತ್ತೆ ಜಗಳ ಯಾರು ಬಿಡಿಸೋದು ಮನೆಯಲ್ಲಿ? ಅಮ್ಮ. ಅಮ್ಮ ಬಂದೆಂತ ನಿನಗೆ ಬೈತಾರ ತಂಗಿಗೆ ಬೈತಾರ? ಇಬ್ರಿಗೆ ಸಹ. ನಿಂಗೆ ಖುಷಿ ಆಗ್ತದ ಅಂತಲ್ಲ ತಂಗಿಗೆ ಬೈದಾಗ? ಅಮ್ಮ ಜಾಸ್ತಿಯಾಗಿ ಯಾವುದು ವರ್ಡ್ ಯೂಸ್ ಮಾಡೋದು ಬೈವಾಗ? ಸುಮ್ಮನೆ ಕೂತ್ಕೋ ಅಷ್ಟೇ, ಸುಮ್ಮನೆ ಕೂತ್ಕೊಳ್ಳಿ ಹೇಳಿದ ಕೂಡಲೇ ನೀವು ಸುಮ್ಮನೆ ಕೂತ್ರಿ. ಜಗಳ ಮಾಡೋದೆಲ್ಲ ಬಿಟ್ಟು ಸುಮ್ಮನೆ ಕೂತಾಯ್ತು. ಎಷ್ಟು ಒಳ್ಳೆ ಮಕ್ಕಳಲ್ಲ. ಮನೇಲಿ ಗಲಾಟೆ ಅಂದರೆ ಸ್ವಲ್ಪ ಇರ್ಬೋದೇನು? ಅಮ್ಮ ಸುಮ್ಮನೆ ಕೂತ್ಕೊಳ್ಳಿ ಹೇಳಿದ ಕೂಡಲೇ ಓಕೆ ಸೈಲೆಂಟ್. ಸ್ಕೂಲಲ್ಲಿ ಯಾರು ಬೈಯೋದು ಜಾಸ್ತಿ? ಜಾಸ್ತಿ ಅಲ್ಲ, ಟೀಚರ್ಸ್ನವ್ರು ಬೈತಾರೆ ಕೆಲವು ಸತಿ ತಂಟೆ ಮಾಡಿದ್ರಿ ಆಗ ಬೈತಾರೆ. ನಮಗೆ ಬೈಗಳು ಸಿಕ್ಕಿದಾ? ಸಿಕ್ಕಿದ್ರು ಹೇಳಲಿಕ್ಕೆ ಇಲ್ಲ. ಬೈದಿದ್ದಾರೆ. ಹೌದಾ, ಏನು ತಂಟೆ ಮಾಡಿದ್ದೆ? ಅದು ಒಂದು ಕ್ವಶನ್ ಕಲಿತು ಹೋಗ್ಬೇಕಿತ್ತು ಅದು ನಾನು ಅರ್ಧ ಬಂದದ್ದು, ನನಗೆ ಫುಲ್ ಬರಲಿಲ್ಲ, ಅದಕ್ಕೆ ಬೈದಿತ್ತು. ಬೇಜಾರಾಯ್ತಾ ನನಗೆ ಆಗ? ಖುಷಿ ಆಯ್ತಾ? ಇಲ್ಲ, ಬೇಜಾರಾಯಿತು. ಸ್ವಲ್ಪ ಕಲಿತು ಹೋಗಿದ್ರೆ ಬೈಗಳಾದರೂ ತಪ್ತಿತ್ತು ಅಂತ ಹೇಳ್ಕೊಂಡು. ಎಲ್ಲ ಯಾರು ಸ್ಕೂಲಲ್ಲಿ ಡೈಲಿ ಬೈಗಳ ಜಾಸ್ತಿ ಬೈತಾ ಇರೋದು? ಟೀಚರ್? ಯಾರು ಸಹ ತಂಟೆ ಮಾಡಿದ್ರು ಬೈತಾರೆ ಅಷ್ಟೆ. ನಿಮ್ಮ ಕ್ಲಾಸಲ್ಲಿ ಯಾರು ಜಾಸ್ತಿ ಬೈಗಳ ತಿನ್ನುವರು? ಹುಡುಗರೇ. ಹುಡುಗರೆಯಾ? ಅಷ್ಟು ಜೋರಿದ್ದೀರ ಹುಡುಗರು? ಹಾಂ. ಹುಡುಗಿಯರು ಪಾಪ ಇದ್ದಾರಾ? ಅವ್ರು ಸಹ ಜೋರಿದ್ದಾರೆ ಕೆಲವರು. ಹೌದಾ? ಹಾಂ. ಈಗ ಕ್ಲಾಸ್ ಮಾನಿಟರ್ ಅಂತ ಒಬ್ಬಳು ಇರ್ತಾಳಲ್ಲ, ಹಾಂ. ಒಬ್ಬಳು ಹುಡುಗಿ ಅಲ್ವಾ ಹಾಂ, ಹೌದು. ನಿಮ್ಮದರಲ್ಲಿ? ಹೇಗೆ ನಿಮಗೆ ಪನಿಷ್ಮೆಂಟ್ ಅಲ್ಲ ಏನೆಲ್ಲ ಕೊಟ್ಟಿದ್ದಾಳೆ ಇಲ್ಲಿ ತನಕ? ಬೋರ್ಡಲ್ಲಿ ಹೆಸರು ಬರೆಯೋದು, ಮತ್ತೆ ಟೀಚರಿಗೆ ಹೇಳ್ತಾರೆ. ಟೀಚರ್ ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಾರೆ? ಹೊಡಿತಾರೆ. ಹೊಡಿತಾರಾ? ತಮಗೆ ಪೆಟ್ಟು ಸಿಕ್ಕಿದಾ? ನನಗೆ ಒಂದ್ಸರಿ ಸಿಕ್ಕಿದೆ. ಯಾರ ಜೊತೆ ಮಾತಾಡ್ತಿದ್ದಿ? ನಾನು ಆಟ ಆಡಿದ್ದು, ಯಾರು ಸಹ ಇರಲಿಲ್ಲ, ಆಗ ನಾವು ಆಟ ಆಡಿದ್ದು. ಎಂತ ಆಟ ಆಡಿದ್ದಿ? ಕಳ್ಳ ಪೊಲೀಸ್. ಕಳ್ಳ ಪೊಲೀಸ್? ಕ್ಲಾಸಲ್ಲಿ ನಿಮಗೆ ಕಳ್ಳ ಪೊಲೀಸ್ ಆಟ ಆಡಲಿಕ್ಕೆ ಹೇಳಿದ? ಅದಕ್ಕೆ ನಿಮಗೆ ಹೆಸರು ಬೋರ್ಡಲ್ಲಿ ಬಂತು? ಇಲ್ಲ, ಅವ್ರು ಸಹ ಯಾರು ಸಹ ಎಲ್ಲ ಸಹ ಆಟ ಆಡ್ತಿದ್ರು, ಎಲ್ಲರಿಗೂ ಬಿತ್ತು ಪೆಟ್ಟು. ಹಾಗೆ ಕ್ಲಾಸ್ ಮಾನಿಟ್ರಿಗೆ ಪಾಪ ಇದ್ದಾಳೆ ಜೋರಿದ್ದಾಳೆ? ಪಾಪ ಇದ್ದಾರೆ. ಸರಿ, ಈಗ ನೀನು ಒಂದು ದಿವಸದ ಮಟ್ಟಿಗೆ ದೇವರಾದಿ ಅಂತ ಅನ್ಕೋ. ಸೊ ಏನೆಲ್ಲ ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀಯಾ? ಯಾರಿಗಾದರೂ ರೋಗ ಇದ್ದರೆ ನೋವನ್ನು ಇದು ಗುಣ ಮಾಡ್ತೀಯಾ? ಮತ್ತೆ ಯಾರಿಗಾದರೂ ನಾನು ಪೊಲೀಸ್ ಆಗಬೇಕಂತ ಆಸೆ ಇಟ್ಟರೆ ಪೊಲೀಸ್ ಮಾಡ್ತೇನೆ. ಓಕೆ, ಈಗ ನಿಮಗೆ ಪೊಲೀಸ್ ಆಗಬೇಕು ಅಂತ ಇಷ್ಟ? ಆರ್ಮಿಗೆ. ಮತ್ತೆ ಬೇರೆ ಜಾಬೆಲ್ಲ ಇಷ್ಟದವರೆಗೆ ಎಂತ ಸಹ ಮಾಡೋದಿಲ್ಲ ನೀನು? ಮಾಡ್ತೀವಿ. ಹಾಂ, ಮತ್ತು ಅಪ್ಪ ಅಮ್ಮನಿಗೆಲ್ಲ ಎಂತ ಸಹ ಇಲ್ಲ? ಮಾಡ್ತೀವಿ. ಎಂತ ಮಾಡ್ತೀವಿ ಅಪ್ಪ ಅಮ್ಮನಿಗೆ? ಎಂತ ಆಸೆ ಪಟ್ಟು ಅದಕ್ಕೆ. ಈಗ ಅಮ್ಮನಿಗೊಂದು ಬಂಗ್ಲೆ ಬೇಕು ಅಂತ ಆಸೆ ಉಂಟು, ಕೊಡ್ತೇನೆ. ಕೊಡ್ತೀಯಾ? ಎಲ್ಲಿ ಕೊಡಿಸ್ತಿ ಸೈಟ್? ಎಲ್ಲಿ ಜಾಗ ಉಂಟಲ್ಲಿ. ಈಗ ಇಲ್ಲಿ ಜಾಗ ಉಂಟು, ಇಲ್ಲಿ ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಹಾಂ ಸರಿ, ಅಪ್ಪನಿಗೆ ಏನು ವರ ಕೊಡ್ತೀಯಾ? ಎಂತ ಇಷ್ಟ ಉಂಟು ಅದು. ಅಪ್ಪನಿಗೆ ಏನು ಇಷ್ಟ? ಅಪ್ಪನಿಗೆ ಎಂತ ಇಷ್ಟ ಅಂತ ಸಹ ನಿಂಗೆ ಗೊತ್ತಿರಲಿಲ್ಲ ತನಕ? ಮತ್ತು ಅಜ್ಜಿಗೆಲ್ಲ? ಸರಿ, ಈಗ ಶಾಪ ಕೊಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಯಾರಿಗೆ ಶಾಪ ಕೊಡ್ತೀಯಾ? ಕಳ್ಳತನ ಮಾಡಿದವರು. ಹೌದಾ? ಎಂತ ಶಾಪ ಕೊಡ್ತೀಯಾ? ಪೊಲೀಸರಿಗೆ ಸಿಕ್ಕುದು. ಹಾಂ, ಪೊಲೀಸರಿಗೆ ಸಿಗ್ತಾರೆ ಅವರು. ಓಕೆ, ಪೊಲೀಸರಿಗೆ ಸಿಗ್ತಾರೆ. ಸರಿ, ಆರ್ಮಿಗೆ ಜಾಯಿನ್ ಆಗಬೇಕು ಅಂತ ಇಷ್ಟಪಡ್ತೀಯಾ? ಆಲ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.